ಸರ್ಕಾರ ಜನರ ಮೇಲೆ ಹೇರಿರುವ ಕೊರೋನಾ ನಿಯಮಗಳಿಂದಾಗಿ ಉದ್ಯಮ ಕ್ಷೇತ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಪ್ರಸ್ತುತ ಇರುವ ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂವನ್ನು ರದ್ದುಗೊಳಿಸುವಂತೆ ಪುತ್ತೂರು ಸೇರಿದಂತೆ ಹಲವು ಊರುಗಳಿಂದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಜಿಲ್ಲಾಧಿಕಾರಿಯನ್ನ ಭೇಟಿ ಮಾಡಿ ಮನವಿಯನ್ನ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿಯಲ್ಲಿದೆ. ಕೊರೋನಾದ ನಿಯಮಗಳಿಂದಾಗಿ ಉದ್ಯಮ ಕ್ಷೇತ್ರ ಹಲವಾರು ಕಷ್ಟಗಳನ್ನ ಅನುಭವಿಸ್ತಾ ಇರೋದ್ರಿಂದ ನೈಟ್ ಕರ್ಫ್ಯೂ ಮತ್ತು ವಾರಾಂತ್ಯ ಕರ್ಫ್ಯೂವನ್ನ ರದ್ದು ಮಾಡಬೇಕೆಂಬ ಕೂಗು ಹೆಚ್ಚಾಗಿದೆ. ಹೀಗಾಗಿ ಪುತ್ತೂರು ಸೇರಿದಂತೆ ನೆಲ್ಯಾಡಿ, ಕಡಬ, ಕೊಂಬ್ರ, ಕೆಯ್ಯೂರು, ತಿಂಗಳಾಡಿ ಹಾಗೂ ಈಶ್ವರಮಂಗಳ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮನವಿಯ ಮೂಲಕ ಒತ್ತಾಯಿಸುವುದಾಗಿ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಜೋನ್ ಕುಟ್ಟಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ವೀಕೆಂಡ್ ಹಾಗೂ ನೈಟ್ ಕರ್ಫ್ಯೂನಿಂದಾಗಿ ವ್ಯವಹಾರ 75% ಕುಂಠಿತಗೊಂಡಿದ್ದರ ಪರಿಣಾಮ ವಿವಿಧ ಅಂಗಡಿ ಮಳಿಗೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾ ಇರುವ ಸಿಬ್ಬಂದಿಗಳಿಗೆ ಸಂಬಳ ಕೊಡಲು, ಕಟ್ಟಡದ ಬಾಡಿಗೆಯನ್ನ ನೀಡಲು, ಸಾಲ ತೀರಿಸಲು ಒದ್ದಾಟವನ್ನ ನಡೆಸುವಂತಾಗಿದೆ. ಇದೇ ರೀತಿ ಮುಂದುವರೆದಲ್ಲಿ ಉದ್ಯಮಿಗಳು ಮಾನಸಿಕ ಆಘಾತಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನ ಮಾಡುವಂತಹ ಪರಿಸ್ಥಿತಿ ಉಂಟಾಗಲಿದೆ. ಈ ನಿಟ್ಟಿನಲ್ಲಿ ವೀಕೆಂಡ್ ಕರ್ಫ್ಯೂ ಸಂದರ್ಭ ಎಲ್ಲಾ ಮಳಿಗೆಗಳಿಗೂ ವ್ಯಾಪಾರಕ್ಕೆ ಅವಕಾಶವನ್ನ ನೀಡಬೇಕು ಎಂದರು. ಪ್ರಜ್ಞಾವಂತರಾದ ಜವಾಬ್ದಾರಿಯುತ ವರ್ತಕ ಬಾಂಧವರೆಲ್ಲ ಕೊರೋನಾ ನಿಯಮವನ್ನು ಪಾಲಿಸಿ ವ್ಯವಹಾರ ಉದ್ಯಮವನ್ನು ನಡೆಸಿದ್ದಾರೆ. ವೀಕೆಂಡ್ ಕರ್ಫ್ಯೂಗಳ ದಿನದಲ್ಲಿ ಇದೇ ರೀತಿಯಲ್ಲಿ ವ್ಯವಹಾರ ಉದ್ಯಮ ನಡೆಸಲು ಅವಕಾಶ ನೀಡಬೇಕೆಂಬುದು ನಮ್ಮ ವಿನಂತಿ. ಮುಖ್ಯವಾಗಿ ವೀಕೆಂಡ್ ಕರ್ಫ್ಯೂ ತೆರವುಗೊಳಿಸಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವ ಬಗ್ಗೆ ಪತ್ರಿಕಾ ಪ್ರಕಟಣೆಗಳಿಗೆ ನಾವು ತಯಾರಿಸಿದ್ದೇವೆ. ಕೋವಿಡ್-19 ಮಹಾಮಾರಿಯಿಂದಾಗಿ ಕಳೆದ 2 ವರ್ಷಗಳಿಂದ ಉದ್ಯಮ ಕ್ಷೇತ್ರ ಬಹಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಜರ್ಜರಿತವಾಗಿದೆ. ಇನ್ನು ಕೊರೋನಾ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ವ್ಯಾಕ್ಸಿನೇಷನ್ ನೀಡುವ ಕಾರ್ಯ ಚುರುಕಿನಿಂದ ನಡೀತಾ ಇದೆ. ಮನುಷ್ಯ ಜೀವನ ನಡೆಸಲು ಆಹಾರ, ಹಣ ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಉದ್ಯೋಗ ನಡೆಯುವುದು ಅನಿವಾರ್ಯವಾಗಿದೆ. ಕೆಲವು ಉದ್ಯಮಗಳು ಮುಚ್ಚಿದ್ದು, ಕೆಲವು ವ್ಯಾಪಾರಿಗಳು ಉದ್ಯೋಗಿಗಳನ್ನೇ ತೆಗೆದಿದ್ದಾರೆ. ಇದರ ಪರಿಣಾಮ ನಿರುದ್ಯೋಗ ಸಮಸ್ಯೆ ಉಂಟಾಗಿದೆ. ಉಪ್ಪಿನಂಗಡಿ ಸಂಘದ ಅಧ್ಯಕ್ಷ ಪ್ರಶಾಂತ್ ಡಿಕೋಸ್ತಾ ಮಾತನಾಡಿ, ಕರ್ಫ್ಯೂ ಸಂದರ್ಭದಲ್ಲಿ ಉಪ್ಪಿನಂಗಡಿಯಲ್ಲಿ ವರ್ತಕರನ್ನ ಪೊಲೀಸ್ ಇಲಾಖೆಯವರು ಗೌರವದಿಂದ ಕಾಣ್ತಾ ಇರಲಿಲ್ಲ. ಪೊಲೀಸ್ ಇಲಾಖೆಗೆ ಮನವಿ ನೀಡಿದ ಹಿನ್ನೆಲೆಯಲ್ಲಿ ಗೌರವದಿಂದ ಕಾಣುವಂತಾಗಿದೆ. ಕೊರೋನಾ ತಡೆಗಟ್ಟುವಲ್ಲಿ ಪುತ್ತೂರು ಶಾಸಕರು ಹೆಚ್ಚಿನ ಮುತುವರ್ಜಿಯನ್ನ ವಹಿಸಿದ್ದು, ಶಾಸಕರ ವಾರ್ ರೂಮ್ ಟಾಸ್ಕ್ ಫೋರ್ಸ್ ರಚಿಸುವ ಮೂಲಕ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ. ಜಿಲ್ಲಾಡಳಿತ ಗಡಿಭಾಗಗಳಲ್ಲಿ ಸೂಕ್ತ ಕ್ರಮವನ್ನ ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಶಾಸಕರಿಗೆ ಜಿಲ್ಲಾಡಳಿತಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಭಗವಾನ್ ರೈ, ನೆಲ್ಯಾಡಿ ಸಂಘದ ಅಧ್ಯಕ್ಷ ರಫೀಕ್, ಪುತ್ತೂರು ಸಂಘದ ಮಾಜಿ ಅಧ್ಯಕ್ಷ ಪದ್ಮನಾಭ ಶೆಟ್ಟಿ ಉಪಸ್ಥಿತರಿದ್ದರು. ಇನ್ನು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿಕೊಂಡ ನಂತರ ಸರ್ಕಾರದ ನಿಯಮಗಳಲ್ಲಿ ಯಾವುದೆಲ್ಲ ಬದಲಾವಣೆಯಾಗುತ್ತೆ, ಉದ್ಯಮ ಕ್ಷೇತ್ರಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಎಂದು ನೋಡಬೇಕಿದೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.